66 ವರ್ಷಗಳ ಇತಿಹಾಸವುಳ್ಳ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಉಡುಪಿ ಜಿಲ್ಲಾ ಅತ್ಯುತ್ತಮ ಯುವಕ ಮಂಡಲ ಪ್ರಶಸ್ತಿ ವಿಜೇತ ಸಂಸ್ಥೆಯಾದ ಯುವಕ ಮಂಡಲ ಸಾಣೂರು ಇದರ ಆಶ್ರಯದಲ್ಲಿ ಸಾಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದಿನವರೆಗೆ ಮಂಡಲದ ಸದಸ್ಯರು ಮತ್ತು ಮಂಡಲದ ಹಿತೈಷಿ ದಾನಿಗಳ ಸಹಕಾರದಿಂದ ಸುಮಾರು 238 ಅರ್ಹ ಬಡ ಕುಟುಂಬಗಳಿಗೆ ತಲಾ 10 ಕೆಜಿ ಹಾಗೆ 23 ಕ್ವಿಂಟಲ್ 80 ಕೆಜಿ ಅಕ್ಕಿಯನ್ನು ವಿತರಿಸಲಾಯಿತು. ಕೊರೋನಾ ವೈರಸ್ನಿಂದ ಮಾರ್ಚ್ 23ರಂದು ಸರ್ಕಾರ ಲಾಕ್ಡೌನ್ ಘೋಷಿಸಿ ತದನಂತರ ಏಪ್ರಿಲ್ 14ರವರೆಗೆ ಲಾಕ್ಡೌನ್ ವಿಸ್ತರಿಸಿದ ಪರಿಣಾಮವಾಗಿ ಸಾಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದೆಷ್ಟು ಕುಟುಂಬಗಳಿಗೆ ದೈನಂದಿನ ಜೀವನ ಶೈಲಿಯಲ್ಲಿನ ಅವ್ಯವಸ್ಥೆಯನ್ನ ಪ್ರಾರಂಭದಲ್ಲಿಯೇ ಮನಗಂಡು ನಾವು ಮಂಡಲದ ವತಿಯಿಂದ ಸಾಮಾಜಿಕ ಕಳಕಳಿಯಿಂದ ಮತ್ತು ಮಾನವೀಯತೆಯಿಂದ ಅಕ್ಕಿ ವಿತರಿಸುವುದೆಂದು ತೀರ್ಮಾನಿಸಿ ಮಾರ್ಚ್ 24ಕ್ಕೆ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸಿ ಪ್ರಾಯಶಃ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಮಾರ್ಚ್ 25ರಿಂದ ಏಪ್ರಿಲ್ 10ರವರೆಗೆ ಸುಮಾರು 150ಕ್ಕಿಂತಲೂ ಅಧಿಕ ಕುಟುಂಬಗಳಿಗೆ ಅಕ್ಕಿಯನ್ನು ವಿತರಿಸಲಾಗಿದೆ. ದಿನಾಂಕ 24ರಂದು 11 ಗಂಟೆಗೆ ಬೆಳಿಗ್ಗೆ ನಾವು ಒಂದು ಸದಸ್ಯರ ತೀರ್ಮಾನಗೊಂಡು ಸಾಣೂರು ಗ್ರಾಮದ ಬಡ ಕುಟುಂಬಗಳಿಗೆ ಅಕ್ಕಿ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನೀಡುತ್ತೇವೆ ಎಂಬ ವಾಗ್ದಾನವನ್ನು ಮಾಡಿದ್ದೆವು. ಅದರಂತೆ 25ರಂದು ಪ್ರಾರಂಭಗೊಂಡು ಇವತ್ತಿನವರೆಗೆ ಸುಮಾರು 230 ಕುಟುಂಬಗಳಿಗೆ ನಾವು ತಲಾ 10 ಕೆಜಿ ಅಂತೆ ಅಕ್ಕಿಯನ್ನು ವಿತರಣೆ ಮಾಡುತ್ತಿದ್ದೇವೆ. 14 ತಾರೀಕಿನವರೆಗೆ ಇಡೀ ದೇಶದಾದ್ಯಂತ ಲಾಕ್ಡೌನ್ ಇರುವುದರಿಂದ ಇದನ್ನು ನಾವು 14ನೇ ತಾರೀಕುವರೆಗೆ ಮುಂದುವರಿಸುತ್ತಾ ನಾವು ಪ್ರಾರಂಭದ ದಿನದಿಂದ ಈ ಅಕ್ಕಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಪ್ರಥಮ ದಿನ 3 ಬಡ ಕುಟುಂಬಗಳಿಗೆ, ದ್ವಿತೀಯ ದಿನ 3 ಬಡ ಕುಟುಂಬಗಳಿಗೆ, ಮೂರನೇ ದಿನ 6 ಬಡ ಕುಟುಂಬಗಳಿಗೆ, 4ನೇ ದಿನ 11 ಕುಟುಂಬಗಳಿಗೆ, 5ನೇ ದಿನ 26 ಕುಟುಂಬಗಳಿಗೆ, 6ನೇ ದಿನ 27 ಕುಟುಂಬಗಳಿಗೆ, 7ನೇ ದಿನ 36 ಕುಟುಂಬಗಳಿಗೆ, 8ನೇ ದಿನ 38 ಕುಟುಂಬಗಳಿಗೆ ಹಾಗೂ 9ನೇ ದಿನ 43 ಕುಟುಂಬಗಳಿಗೆ ಹಾಗೂ ಇವತ್ತು ಸುಮಾರು 65 ಕುಟುಂಬಗಳಿಗೆ ನಾವು ಅಕ್ಕಿ ವಿತರಣೆ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷರಾದ ಪ್ರಸಾದ್ ಪೂಜಾರಿ, ಮಾಜಿ ಅಧ್ಯಕ್ಷರಾದ ಜಗದೀಶ್ ಕುಮಾರ್, ಕಾರ್ಯದರ್ಶಿ ಮೋಹನ್ ಶೆಟ್ಟಿ, ಉಪಾಧ್ಯಕ್ಷ ಪ್ರಸಾದ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಅಕ್ಕಿಯನ್ನು ನಾವು ಬಡವರಿಗೆ ನಾವು ವಿತರಿಸಿದ್ದೇವೆ. ಈ ವಿತರಿಸುವುದಕ್ಕೆ ನಮಗೆ ನಮ್ಮ ಯುವಕ ಮಂಡಲದ ಸದಸ್ಯರಿಗೂ ಇರಬಹುದು, ಬೇರೆ ದಾನಿಗಳು ಬಹಳಷ್ಟು ದಾನಿಗಳು ನಮಗೆ ಮುಂದೆ ಬಂದಿದ್ದಾರೆ ಕೊಡಲಿಕ್ಕೆ. ಅವರೆಲ್ಲರಿಗೂ ಯುವಕ ಮಂಡಲದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ.